ಅದು ಜೂನ್ 15, 2016 ಬೆಳಗಿನ ಜಾವ 7:30 ಸಮಯ. ಧಾರವಾಡದ ಸಪ್ತಾಪುರ ಬಡಾವಣೆ ಇನ್ನೂ ಪೂರ್ತಿಯಾಗಿ ಎಚ್ಚರಗೊಂಡಿರಲಿಲ್ಲ. ಆದರೆ ಅಲ್ಲಿನ ಉದಯ್ ಜಿಮ್ ಮಾತ್ರ ಆ ದಿನ ರಕ್ತದ ಓಕಳಿಗೆ ಸಾಕ್ಷಿಯಾಗಲು ಸಜ್ಜಾಗಿ ನಿಂತಿತ್ತು. ಜಿಮ್ನ ಹೊರಗಿನ ಕತ್ತಲಲ್ಲಿ 5-6 ಜನರು ಅಡಗಿಕೊಳ್ತಿದ್ದರು. ಅವರು ಸಾಧಾರಣ ಜನರಲ್ಲ, ಬೆಂಗಳೂರಿನಿಂದ ಬಂದಂತಹ ಗ್ಯಾಂಗ್ ಎಂಬ ಸಾವಿನ ದೂತರಾಗಿದ್ದರು. ಕಳೆದ 2 ತಿಂಗಳಿಂದ ಯೋಗೇಶ್ ಗೌಡರ ಪ್ರತಿ ಹೆಜ್ಜೆಯನ್ನ ಬೆನ್ನಟ್ಟಿದ್ದ ಆ ಹಂತಕರಿಗೆ ಅವರು ಯಾವ ನಿಮಿಷಕ್ಕೆ ಜಿಮ್ಗೆ ಕಾಲಿಡುತ್ತಾರೆ ಎಂಬುದು ಖಾತ್ರಿಯಾಗಿ ಹೋಗಿತ್ತು. ಕೈಯಲ್ಲಿ ಹರಿತವಾದ ಲಾಂಗ್ಗಳು ಬಟ್ಟೆಯೊಳಗೆ ಬಚ್ಚಿಟ್ಟುಕೊಂಡಿದ್ದರು. ಯೋಗೇಶ್ ಗೌಡರು ತಮ್ಮ ವಾಹನದಿಂದ ಇಳಿದು ಜಿಮ್ನ ಒಳಗೆ ಪ್ರವೇಶಿಸಿದಾಗ ಅಲ್ಲಿನ ಗಾಳಿಯಲ್ಲಿ ಅನಾಹುತದ ವಾಸನೆ ಇತ್ತು. ಅವರು ವರ್ಕೌಟ್ ಆರಂಭಿಸಲು ಸಿದ್ಧರಾಗುತ್ತಿದ್ದಂತೆಯೇ ಹಂತಕರು ಒಳಗೆ ನುಗ್ಗಿದ್ದಾರೆ. ಜಿಮ್ನ ಒಳಗಿನ ಮೌನವನ್ನ ಹಂತಕರ ಭಾರಿ ಹೆಜ್ಜೆಗಳು ಸೀಳಿದ್ದವು. ಯೋಗೇಶ್ ಗೌಡರು ತಿರುಗಿ ನೋಡುವಷ್ಟರಲ್ಲಿ ಮೊದಲ ದಾಳಿ ಶುರುವಾಗಿ ಹೋಗಿತ್ತು. ಯಾವುದೇ ಕ್ರೈಮ್ ಥ್ರಿಲ್ಲರ್ ಸಿನಿಮಾದಂತೆ ಹಂತಕರು ಅತ್ಯಂತ ಕ್ರೂರವಾದ ತಂತ್ರವನ್ನ ಬಳಸಿಕೊಂಡಿದ್ದರು. ಯೋಗೇಶ್ ಗೌಡರು ಪ್ರತಿರೋಧ ಒಡ್ಡದಂತೆ ಮಾಡಲು ಹಂತಕರು ಒಮ್ಮೆಲೆ ಅವರ ಕಣ್ಣುಗಳಿಗೆ ಖಾರದ ಪುಡಿಯನ್ನ ಎರಚಿದ್ದರು. ಕಣ್ಣುಗಳು ಉರಿಯಲು ಆರಂಭಿಸುತ್ತಿದ್ದವು. ದೃಷ್ಟಿ ಮಂಜಾಗಿ ಹೋಗಿತ್ತು. ಅಕ್ಷರಶಃ ಯೋಗೇಶ್ ಗೌಡರು ಅಸಹಾಯಕರಾಗಿದ್ದರು. ಇದು ಕೇವಲ ದಾಳಿಯಲ್ಲ, ಯೋಗೇಶ್ ಗೌಡರ ಆತ್ಮರಕ್ಷಣಾ ದಾರಿಯನ್ನ ಪೂರ್ತಿಯಾಗಿ ಮುಚ್ಚುವ ಸಂಚಾರವಾಗಿತ್ತು. ದೃಷ್ಟಿ ಕಳೆದುಕೊಂಡ ಯೋಗೇಶ್ ಗೌಡರು ಒದ್ದಾಡುತ್ತಿದ್ದಾಗ ಹಂತಕರ ಕೈಯಲ್ಲಿದ್ದ ಲಾಂಗ್ ಮತ್ತು ಮಚ್ಚುಗಳು ಮಿಂಚಿದ್ದವು. ಒಂದರ ಮೇಲೊಂದು ಭೀಕರವಾದ ಏಟುಗಳು ಅವರ ಮೇಲೆ ಬಿದ್ದಿದ್ದವು. ಜಿಮ್ನ ನೆಲವು ಕೆಂಪು ರಕ್ತದಿಂದ ಒದ್ದೆಯಾಗಿ ಹೋಗಿತ್ತು. ಕೇವಲ 1.5 ನಿಮಿಷಗಳಲ್ಲಿ ಆ ಕರಾಳ ಕೃತ್ಯ ಮುಗಿದೇ ಹೋಗಿತ್ತು. ಹಂತಕರು ತಾವು ತಂದಿದ್ದ ಮಾರಕಾಸ್ತ್ರಗಳನ್ನ ಬಚ್ಚಿಟ್ಟು ಅಲ್ಲಿಂದ ಮಿಂಚಿನ ವೇಗದಲ್ಲಿ ಕಣ್ಮರೆಯಾಗಿದ್ದಾರೆ. ಜಿಮ್ನಲ್ಲಿದ್ದ ಕಬ್ಬಿಣದ ಡಂಬಲ್ಸ್ಗಳ ಮಧ್ಯೆ ಆ ಭಾಗದ ಪ್ರಭಾವಿ ನಾಯಕ ಯೋಗೇಶ್ ಗೌಡರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದು ಕೇವಲ ವೈಯಕ್ತಿಕ ದ್ವೇಷದ ಕೊಲೆಯಾಗಿರಲಿಲ್ಲ. ಇದು ರಾಜಕೀಯ ಚದುರಂಗಾಟದಲ್ಲಿ ಒಂದು ಪ್ರಮುಖ ಕಾಯವನ್ನ ಇಲ್ಲವಾಗಿಸಲು ರೂಪಿಸಿದ ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್. ಸಚಿವರ ಚೇಂಬರ್ನಿಂದ ಶುರುವಾಗಿದ್ದ ಈ ಸಂಚು ಬೆಂಗಳೂರಿನ ರೌಡಿಗಳ ಕೈಯಲ್ಲಿ ಅಂತಿಮ ರೂಪವನ್ನ ಪಡೆದು ಧಾರವಾಡದ ಜಿಮ್ನಲ್ಲಿ ರಕ್ತ ಸಿಕ್ತ ಅಂತ್ಯವನ್ನ ಕಂಡಿತ್ತು. ಅಷ್ಟಕ್ಕೂ ಯೋಗೇಶ್ ಗೌಡರ ಸಾವಿಗೆ ಅಥವಾ ಕೊಲೆಗೆ ಕಾರಣ ಏನು ಅಂತೀರಾ? ಹೌದು, ಯೋಗೇಶ್ ಗೌಡ ಅವರು ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ ನಂತರ ಆ ಭಾಗದಲ್ಲಿ ವೇಗವಾಗಿ ಬೆಳೆಯುತ್ತಿದ್ದರು. ಇದು ಅಂದಿನ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಅವರಿಗೆ ರಾಜಕೀಯವಾಗಿ ಅಡ್ಡಿಯಾಗಬಹುದೆಂಬ ಆತಂಕವಿತ್ತು. 2016 ಏಪ್ರಿಲ್ ಮೇ ತಿಂಗಳಲ್ಲೇ, ಅಂದರೆ ಕೊಲೆ ನಡೆಯುವ ಸುಮಾರು 2 ತಿಂಗಳ ಮೊದಲೇ ಇವರನ್ನು ರಾಜಕೀಯವಾಗಿ ಅಥವಾ ದೈಹಿಕವಾಗಿ ಮುಗಿಸಲು ಸಮಾಲೋಚನೆಗಳು ಆರಂಭವಾಗಿ ಬಿಟ್ಟಿದ್ದವು. ಧಾರವಾಡದ ಭಾಗದಲ್ಲಿ ಯೋಗೇಶ್ ಗೌಡ ಅವರು ಪ್ರಭಾವಿ ಮತ್ತು ರೆಬಲ್ ನಾಯಕರಾಗಿದ್ದರಿಂದ ಸ್ಥಳೀಯ ಹಂತಕರು ಅವರನ್ನ ಮುಗಿಸಲು ಅಷ್ಟು ಸುಲಭವಾಗಿ ಒಪ್ಪುತ್ತಿರಲಿಲ್ಲ. ಈ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಅವರು ಬೆಂಗಳೂರಿನ ರೌಡಿ ಶೀಟರ್ ಅಶ್ವಥ್ ಎಂಬಾತನನ್ನ ಸಂಪರ್ಕಿಸುತ್ತಾರೆ. ಅಶ್ವಥ್ ತಂಡದಲ್ಲಿ ಸಂತೋಷ್ ಸೇರಿದಂತೆ ಸುಮಾರು 5ರಿಂದ 6 ಜನ ಪ್ರಮುಖ ಸದಸ್ಯರಿದ್ದರು. ಯೋಗೇಶ್ ಗೌಡರನ್ನ ಮುಗಿಸಲು ಒಟ್ಟು 20 ಲಕ್ಷ ರೂಪಾಯಿಯ ಹಾರ್ಡ್ ಕ್ಯಾಶ್ ಡೀಲ್ ಕುದುರಿಸಲಾಗಿತ್ತು. ಕೇವಲ ಹಣ ಮಾತ್ರವಲ್ಲದೆ ಒಂದು ವೇಳೆ ಕೆಲಸ ಮುಗಿಸುವ ಹಾದಿಯಲ್ಲಿ ಏನಾದರೂ ತೊಂದರೆಯಾದರೆ ರಾಜಕೀಯ ಪ್ರಭಾವ ಬಳಸಿ ರಕ್ಷಣೆ ನೀಡುವುದಾಗಿ ಮತ್ತು ಕಾನೂನು ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಭರವಸೆಯನ್ನ ವಿನಯ್ ಕುಲಕರ್ಣಿ ನೀಡಿದ್ದರು. ಅಶ್ವಥ್ ತಂಡವು ಧಾರವಾಡಕ್ಕೆ ಬಂದ ನಂತರ ಜೂನ್ 3, ಜೂನ್ 8 ಮತ್ತು ಜೂನ್ 12ರಂದು ಯೋಗೇಶ್ ಗೌಡರನ್ನ ಹತ್ಯೆ ಮಾಡಲು ಸಂಚು ರೂಪಿಸಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ಅಥವಾ ಯೋಗೇಶ್ ಗೌಡರ ಚಲನವಲನದ ವ್ಯತ್ಯಾಸದಿಂದ ಆ ಅಟೆಂಪ್ಟ್ಗಳು ವಿಫಲವಾಗಿದ್ದವು. ಪದೇ ಪದೇ ವಿಫಲವಾಗುತ್ತಿರುವುದರಿಂದ ಒತ್ತಡಕ್ಕೆ ಒಳಗಾಗಿದ್ದ ಅಶ್ವಥ್ ತಂಡ ಅಂತಿಮವಾಗಿ ಜೂನ್ 15ರಂದು ಬೆಳ್ಳಂಬೆಳ್ಳಗೆ ಕಾರ್ಯಾಚರಣೆ ನಡೆಸಲು ಪಣ ತೊಟ್ಟು ಯಶಸ್ವಿಯಾಗಿದ್ದರು. ಕೊಲೆ ನಡೆದ ತಕ್ಷಣ ಅಶ್ವಥ್ ತಂಡವು ಧಾರವಾಡದಿಂದ ಎಸ್ಕೇಪ್ ಆಗಿ ಬೆಂಗಳೂರಿಗೆ ಬಂದು ಸೇರಿಕೊಂಡಿತ್ತು. ಹತ್ಯೆಯ ನಂತರ ವಿನಯ್ ಕುಲಕರ್ಣಿ ಕಡೆಯಿಂದ ಮಾತನಾಡಿಕೊಂಡಿದ್ದ 20 ಲಕ್ಷ ರೂಪಾಯಿ ನಗದನ್ನ ಪಡೆದ ಆ ಗ್ಯಾಂಗ್ ಹಣವನ್ನ ಹಂಚಿಕೊಂಡು ಮೋಜಿ ಮಸ್ತು ಮಾಡಲು ತೊಡಗಿತ್ತು. ತನ್ನ ಪತಿಯ ರಕ್ತ ಸಿಕ್ತ ದೇಹವನ್ನ ಕಣ್ಣಾರೆ ಕಂಡ ಕೆಂಗಟ್ಟಿದ್ದ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ ನ್ಯಾಯ ಸಿಗಬಹುದು ಎಂಬ ಆಸೆಯಿಂದ ಧಾರವಾಡದ ಉಪನಗರ ಪೊಲೀಸ್ ಠಾಣೆಯ ಮೆಟ್ಟಲು ಹತ್ತುತ್ತಾರೆ. ಆ ಠಾಣೆಯ ಒಳಗಿನ ಗಾಳಿಯು ಆಗಲೇ ರಾಜಕೀಯ ವಿಷಯದಿಂದ ಕುಲುಷಿತವಾಗಿತ್ತು ಅಂತ. ಅಲ್ಲಿನ ಖಾಕಿ ಸಮವಸ್ತ್ರಧಾರಿಗಳು ಜನಸಾಮಾನ್ಯರ ರಕ್ಷಕರಂತೆ ಕಾಣುತ್ತಿರಲಿಲ್ಲ. ಬದಲಾಗಿ ಒಬ್ಬ ಅದೃಶ್ಯ ಸುಲ್ತಾನನ ಅಜ್ಞಾತಧಾರ ಗುಲಾಮರಂತೆ ವರ್ತಿಸುತ್ತಿದ್ದರು. ಮಲ್ಲಮ್ಮ ತನ್ನ ಪತಿಯ ಕೊಲೆಯ ಹಿಂದೆ ಪ್ರಭಾವಿ ಸಚಿವ ವಿನಯ್ ಕುಲಕರ್ಣಿಯವರ ಕೈವಾಡ ಇದೆ ಎಂದು ನೇರವಾಗಿ ದೂರಲು ಮುಂದಾದಾಗ ಅಲ್ಲಿನ ವಾತಾವರಣ ಕ್ಷಣಾರ್ಧದಲ್ಲಿ ತಣ್ಣಗಾಗಿ ಹೋಗಿತ್ತು. ಪೊಲೀಸರ ಮುಖದಲ್ಲಿ ನಡಕವಿತ್ತೋ ಅಥವಾ ಸಚಿವರ ಮೇಲಿದ್ದ ನಿಷ್ಠೆ ಇತ್ತೋ ಗೊತ್ತಿಲ್ಲ.
ಆ ಪೊಲೀಸರು ಹೇಳಿದ್ದು ಇಷ್ಟೇ, ನೋಡಮ್ಮ, ಜಮೀನು ವಿಚಾರ ಇರಬಹುದು ಅಂದುಕೊಳ್ಳಿ, ಸುಮ್ಮನೆ ದೊಡ್ಡವರ ಹೆಸರನ್ನ ಯಾಕೆ ಇಲ್ಲಿ ನೀವು ತರುತ್ತಿದ್ದೀರಾ? ವಿನಯ್ ಕುಲಕರ್ಣಿ ಹಾಗೂ ಈ ಒಂದು ಮರ್ಡರ್ ಕೇಸ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸರೇ ಖುದ್ದಾಗಿ ಹೇಳಲು ಪ್ರಾರಂಭಿಸುತ್ತಾರೆ. ಇದು ಸಲಹೆ ಆಗಿರಲಿಲ್ಲ, ಇದು ವ್ಯವಸ್ಥಿತವಾಗಿ ನೀಡಲಾದಂತಹ ಒಂದು ವಾರ್ನಿಂಗ್ ಆಗಿತ್ತು. ಮಲ್ಲಮ್ಮ ನೀಡಿದ ದೂರಿನಲ್ಲಿ ಸಚಿವರ ಹೆಸರು ಕೇಳಿ ಬಂದ ತಕ್ಷಣ ಪೊಲೀಸರು ಆ ಕಾಗದವನ್ನು ಕೂಡ ಮುಟ್ಟಲು ಹಿಂಜರಿಯುತ್ತಿದ್ದರು. ಅದೇ ಸಮಯಕ್ಕೆ ಠಾಣೆಯ ಫೋನ್ ಪದೇ ಪದೇ ರಿಂಗ್ ಆಗುತ್ತಿತ್ತು. ಆ ಕಡೆಯಿಂದ ಬರುತ್ತಿದ್ದ ಸಂದೇಶಗಳು ಸ್ಪಷ್ಟವಾಗಿದ್ದವು. ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ತೆಗೆದುಕೊಳ್ಳಬಾರದು ಮತ್ತು ಯಾವುದೇ ಕಾರಣಕ್ಕೂ ವಿನಯ್ ಕುಲಕರ್ಣಿ ಹೆಸರು ಬರಬಾರದು ಅಂತ. ಮಲ್ಲಮ್ಮ ತನ್ನ ಪತಿಯ ಸಾವಿಗೆ ಕಾರಣವರಾದ ಹೆಸರನ್ನ ಬರೆಯಿರಿ ಎಂದು ಗೋಗೆರೆದರೂ ಪೊಲೀಸರು ಮಾತ್ರ ಇದು ಕೇವಲ ಒಂದು ಆಸ್ತಿ ವಿಚಾರದ ಕೊಲೆ ಎಂದು ಮೊದಲೇ ಸಿದ್ಧಪಡಿಸಿದ ಚಿತ್ರಕಥೆಗೆ ಸಹಿ ಹಾಕಲು ಒತ್ತಾಯಿಸುತ್ತಿದ್ದರು. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮೌನವಾಗಿ ಮಲ್ಲಮ್ಮನ ಅಸಹಾಯಕತೆಯನ್ನು ನೋಡಿ ಮುಖ ತಿರುಗಿಸಿಕೊಂಡು ಹೋದ ದೃಶ್ಯವು ಕಾನೂನಿನ ಅಂಧಪಥಕ್ಕೆ ಸಾಕ್ಷಿಯಾಗಿತ್ತು. ಗಂಟೆಗಳು ಉರುಳಿದ್ದವು. ಒಬ್ಬ ಮಹಿಳೆ ತನ್ನ ಪತಿಯನ್ನ ಕಳೆದುಕೊಂಡು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಕಟಕಟೆಯಲ್ಲಿ ನಿಂತಿದ್ದರೂ ಖಾಕಿ ಪಡೆ ಮಾತ್ರ ಎಫ್ಐಆರ್ ದಾಖಲಿಸಲು ನಿರಾಕರಿಸುತ್ತಿತ್ತು. ಮಲ್ಲಮ್ಮ ನೀಡಿದ ಅಸಲಿ ದೂರನ್ನ ಕಸದ ಬುಟ್ಟಿಗೆ ಎಸೆದ ವ್ಯವಸ್ಥೆ ತನಗೆ ಬೇಕಾದಂತೆ ಬರೆದುಕೊಂಡು ಸುಳ್ಳು ದೂರನ್ನ ಅಂತಿಮಗೊಳಿಸಿತ್ತು. ನ್ಯಾಯ ದೇವತೆ ಕುರುಡಿಯಾಗಿದ್ದಳು ಎಂಬ ಮಾತಿಗೆ ಆ ದಿನ ಆ ಧಾರವಾಡ ಪೊಲೀಸ್ ಠಾಣೆಯೇ ಸಾಕ್ಷಿಯಾಗಿ ನಿಂತಿತ್ತು. ಆಗಿನ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರ ಕಾರಿಡಾರ್ನಲ್ಲಿ ಒಂದು ರೀತಿಯ ನಿಗೂಢ ಮೌನವಿತ್ತು. ಧಾರವಾಡ ಜಿಮ್ನಲ್ಲಿ ಯೋಗೇಶ್ ಗೌಡರ ಪ್ರಾಣ ಪಕ್ಷಿ ಹಾರಿ ಹೋದ ಸುದ್ದಿ ಬೆಂಗಳೂರಿನ ವಿಧಾನಸೌಧದ ಹಜಾರಗಳನ್ನ ತಲುಪಲು ಕ್ಷಣಾರ್ಧ ಸಾಕಿತ್ತು. ಅಲ್ಲಿ ಕುಳಿತಿದ್ದ ದೊಡ್ಡವರು ತಕ್ಷಣವೇ ಫೋನ್ ಎತ್ತಿಕೊಂಡಿದ್ದರು. ಆ ಫೋನ್ ಕರೆ ಹೋಗಿದ್ದು ಧಾರವಾಡದ ಒಬ್ಬ ಪ್ರಭಾವಿ ಭ್ರಷ್ಟ ಪೊಲೀಸ್ ಅಧಿಕಾರಿಗೆ. ಆ ಪೊಲೀಸ್ ಅಧಿಕಾರಿ ತನ್ನ ಸ್ಟಾರುಗಳ ಮೇಲೆ ಕೈ ಆಡಿಸುತ್ತಾ ಎದುರಿಗಿದ್ದ ಮಲ್ಲಮ್ಮನ ಕಡೆ ಕ್ರೂರವಾಗಿ ನೋಡಿದ್ದ. ಆತನ ಜೇಬಿನಲ್ಲಿ ಆಗಲೇ ಸಚಿವರ ಕಡೆ ಬಂದಿದ್ದ ಸೂಟ್ ಕೇಸ್ ತೂಕವಿತ್ತು. ಆತ ಕಾನೂನಿನ ರಕ್ಷಕನಾಗಿರಲಿಲ್ಲ, ಬದಲಾಗಿ ಒಬ್ಬ ಪೊಲಿಟಿಕಲ್ ಕ್ಲೀನರ್ ಆಗಿದ್ದ, ಅಂದ್ರೆ ಒಬ್ಬ ರಾಜಕೀಯ ಬ್ರೋಕರ್ ಆಗಿದ್ದ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿ ಕುಳಿತಿದ್ದ ಸರ್ಕಾರಿ ಯಂತ್ರವು ಆಗಲೇ ಈ ಕೊಲೆಗೆ ಒಂದು ಹೊಸ ಬಣ್ಣವನ್ನ ಬಳಿಯಲು ಸಿದ್ಧವಾಗಿತ್ತು. ಆ ಸಮಯದಲ್ಲಿ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ಮೌನವಾಗಿದ್ದರು. ಅಂದಿನ ಗೃಹ ಸಚಿವರು ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ಮಾಧ್ಯಮದ ಮುಂದೆ ಬಂದು ಇದು ಯಾವುದೇ ರಾಜಕೀಯ ಪ್ರೇರಿತ ಕೊಲೆಯಲ್ಲ, ಇದು ಕೇವಲ ಒಂದು ವೈಯಕ್ತಿಕ ದ್ವೇಷದ ಘಟನೆ ಎಂದು ಸುಳ್ಳಿನ ಕಂತೆಯನ್ನೇ ಬಿಚ್ಚಿಟ್ಟಿದ್ದರು. ಸರ್ಕಾರವು ತನ್ನ ಸಚಿವರನ್ನ ರಕ್ಷಿಸಲು ಇಡೀ ಪೊಲೀಸ್ ಇಲಾಖೆಯನ್ನೇ ಶೀಲ್ಡ್ ಆಗಿ ಬಳಸಿಕೊಂಡಿತ್ತು ಎಂದರೆ ತಪ್ಪಾಗಲಾರದು. ಆ ಭ್ರಷ್ಟ ಪೊಲೀಸ್ ಅಧಿಕಾರಿ ಜಿಮ್ನಲ್ಲಿದ್ದ ಸಿಸಿಟಿವಿ ಫುಟೇಜ್ಗಳನ್ನು ಮಾಯ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದ. ಅಸಲಿ ಹಂತಕರು ಯಾರು ಎಂಬುದು ಆತನಿಗೆ ಗೊತ್ತಿದ್ದರೂ ಯಾರೋ ಅಮಾಯಕರು ಕರೆತಂದು ಇವರೇ ಕೊಲೆಗಾರರು ಎಂದು ಕತೆ ಕಟ್ಟಿ ಕೋರ್ಟಿಗೆ ಒಪ್ಪಿಸಿದರು. ಕಾಂಗ್ರೆಸ್ ಸರ್ಕಾರದ ಭದ್ರೆಕೋಟೆಯೊಳಗೆ ಕುಳಿತಿದ್ದ ವಿನಯ್ ಕುಲಕರ್ಣಿ ತಾನು ಕಾನೂನಿಗಿಂತ ದೊಡ್ಡವನೆಂದು ಬಿಗುತ್ತಿದ್ದ. ಈ ಭ್ರಷ್ಟ ಪೊಲೀಸ್ ಅಧಿಕಾರಿ ತನಗೆ ಬಡ್ತಿ ಸಿಗುತ್ತದೆ ಎಂಬ ಆಸೆಯಲ್ಲಿ ಸತ್ಯವನ್ನ ಮಣ್ಣು ಮಾಡಿದ್ದ. ಧಾರವಾಡ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಅಮಿತ್ ಶಾ ಅವರು ಯೋಗೇಶ್ ಗೌಡರ ಹೆಸರನ್ನ ಪ್ರಸ್ತಾಪಿಸಿದರು. ನಮ್ಮ ಕಾರ್ಯಕರ್ತನ ರಕ್ತ ವ್ಯರ್ಥ ಆಗುವುದಿಲ್ಲ, ನಾವು ಒಂದು ವೇಳೆ ಇಲೆಕ್ಷನ್ ಗೆದ್ದು ಕರ್ನಾಟಕದಲ್ಲಿ ಸರ್ಕಾರ ರಚಿಸಿದರೆ ಮೊದಲನೇ ದಿನವೇ ಈ ಕೇಸನ್ನ ಸಿಬಿಐಗೆ ಒಪ್ಪಿಸುತ್ತೇವೆ ಅಂತ ಘೋಷಣೆ ಮಾಡಿದ್ದರು. ಯೋಗೇಶ್ ಗೌಡರ ಹತ್ಯೆಯ ನಂತರ ಧಾರವಾಡ ಪೊಲೀಸರು ಸಚಿವರ ಗುಲಾಮರಂತರಾಗಿದ್ದರು. ಪೊಲೀಸರು ಸಿದ್ಧಪಡಿಸಿದ್ದ ಸುಳ್ಳು ಕಥೆಯನ್ನ ಜಗತ್ತು ನಂಬುತ್ತಿತ್ತು. ಆದರೆ ಈ ವ್ಯವಸ್ಥಿತ ಸಂಚಿನ ವಾಸೆಯನ್ನ ಮೊದಲೇ ಗ್ರಹಿಸಿದವರು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್. ಬಸವರಾಜ್ ಕೊರವರ್ ನೇರವಾಗಿ ಯುದ್ಧಕ್ಕೆ ಇಳಿಯಲಿಲ್ಲ. ಮೊದಲು ಸಾಕ್ಷ್ಯಗಳ ಬೇಟೆಗೆ ನಿಲ್ಲುತ್ತಾರೆ. ಪೊಲೀಸ್ ಇಲಾಖೆಯಲ್ಲಿದ್ದ ಕೆಲವು ಪ್ರಾಮಾಣಿಕ ಪೇದೆಗಳನ್ನ ಗುಪ್ತವಾಗಿ ಭೇಟಿಯಾಗುತ್ತಾರೆ. ಭೇಟಿಯಾದಾಗ ಆ ಕಾನ್ಸ್ಟೇಬಲ್ಗಳು ಹೇಳಿದ ಮಾತುಗಳು ಅವರನ್ನ ಬೆಚ್ಚಿ ಬೀಳಿಸಿದ್ದವು. ಹೌದು ಸರ್, ನಮಗೂ ಕೂಡ ನಾಚಿಕೆ ಆಗುತ್ತಿದೆ. ಸಿಸಿಟಿವಿಗಳು ಡಿಲೀಟ್ ಆಗ್ತಿವೆ, ಸಚಿವರು ಠಾಣೆಗೆ ಬಂದು ಹೋಗುತ್ತಾರೆ, ಸೂಟ್ ಕೇಸ್ ತುಂಬಿಕೊಂಡು ಬಂದು ನಮ್ಮ ಅಧಿಕಾರಿಗಳಿಗೆ ದುಡ್ಡನ್ನ ಕೊಡುತ್ತಿದ್ದಾರೆ ಎಂದು ಆ ಒಬ್ಬ ಪೇದೆ ಪಿಸುಗುಟ್ಟಿದಾಗ ಬಸವರಾಜ್ ಕೈಯಲ್ಲಿದ್ದ ಪೆನ್ನು ನ್ಯಾಯದ ಖಡ್ಗವಾಗಿತ್ತು. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದಾಗ ಬಸವರಾಜ್ ಕೊರವರ್ ಅವರು ಮಲ್ಲಮ್ಮ ಮತ್ತು ಕುಟುಂಬದವರನ್ನ ಕರೆದುಕೊಂಡು ನೇರವಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತಾರೆ. ಪ್ರಭಾವಿ ಸಚಿವರ ವಿರುದ್ಧ ಹೋರಾಡುವುದು ಎಂದರೆ ಸಾವಿನೊಂದಿಗೆ ಚಲ್ಲಾಟವಾಡದಂತೆ. ಬೆದರಿಕೆ ಕರೆಗಳು ಬರುತ್ತಿದ್ದವು, ರೌಡಿಗಳ ನೆರಳುಗಳು ಬೆನ್ನಟ್ಟಿದ್ದವು. ವಿನಯ್ ಕುಲಕರ್ಣಿಯವರಿಂದ ಬರುತ್ತಿದ್ದಂತಹ ಧಮಕಿ ಫೋನುಗಳು ಅವರನ್ನ ಅಕ್ಷರಶಃ ನಡುಗಿಸಿದ್ದವು. ಬಸವರಾಜ್ ಕೊರವರ್, ನಿನ್ನ ಮುಂದಿನ ದಾರಿ ಸ್ಮಶಾನಕ್ಕೆ ಹೋಗುತ್ತದೆ, ಹುಷಾರು ಎಂಬ ಎಚ್ಚರಿಕೆ ಕರೆಗಳು ಅವರಿಗೆ ಬರುತ್ತಿದ್ದವು.
ಬರುತ್ತಿದ್ದವು. ಹೆಂಡತಿಗೂ ಕೂಡ ಧಮಕಿಯನ್ನ ನೀಡಲಾಗುತ್ತಿತ್ತು. ಆದರೆ ಬಸವರಾಜ್ ಕೊರವರ್ ಹಾಗೂ ಅವನ ಕುಟುಂಬ ಹೆದರಲಿಲ್ಲ. ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೈಕೋರ್ಟ್ ಮೆಟ್ಟಲು ಹತ್ತುತ್ತಾರೆ. ಮಲ್ಲಮ್ಮ ಅಂದ್ರೆ ಯೋಗೇಶ್ ಗೌಡರ ಪತ್ನಿಯವರಿಗೆ ಧೈರ್ಯ ತುಂಬಿ ನ್ಯಾಯ ಸಿಗುವವರೆಗೂ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಭರವಸೆ ನೀಡುತ್ತಾರೆ. ಹೌದು, ಕಾಲಚಕ್ರ ಉರುಳುತ್ತದೆ. ಕಾಂಗ್ರೆಸ್ ಜೆಡಿಎಸ್ ಕೋalition ಗವರ್ಮೆಂಟ್ ಇದ್ದಾಗ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು. ಆದರೆ ಅಲ್ಲಿ ನಡೆದ ಆಪರೇಷನ್ ಕಮಲದ ಫಲವಾಗಿ 2019 ಜುಲೈ ತಿಂಗಳು ಬೆಂಗಳೂರಿನ ವಿಧಾನಸೌಧ ಕಾರಿಡಾರ್ನಲ್ಲಿ ಹಳೆ ಸರ್ಕಾರದ ನೆರಳುಗಳು ಮಾಯವಾಗಿ ಬಿಜೆಪಿಯ ಕೇಸರಿಯ ಕಲೆಗಳ ಆರ್ಭಟ ಶುರುವಾಗುತ್ತದೆ. BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅತ್ತ ಧಾರವಾಡದ ಸಚಿವರ ಬಂಗಲೆಯಲ್ಲಿ ನಡುಕ ಶುರುವಾಗಿ ಹೋಗಿತ್ತು. ಅಧಿಕಾರದ ಶೀಲ್ಡ್ ಈಗ ಕಳಚಿ ಬಿದ್ದಿತ್ತು. ಹಳೆಯ ಕಡತಗಳು ಧೂಳು ಕಡವಿಕೊಂಡು ಮೇಜಿನ ಮೇಲೆ ಬಂದಿದ್ದವು. ಯಡಿಯೂರಪ್ಪ ಅವರ ಕೈಗೆ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ ಮತ್ತು ಅಣ್ಣ ಗುರುನಾಥ್ ಗೌಡರ ಕಣ್ಣೀರಿನ ಮನವಿ ಪತ್ರ ತಲುಪಿತ್ತು. ಅಲ್ಲಿಯವರೆಗೆ ಪೊಲೀಸರು ಸಿದ್ಧಪಡಿಸಿದ್ದ ಆಸ್ತಿ ವಿವಾದ ಎಂಬ ಸುಳ್ಳಿನ ಕಂತೆಯನ್ನ ಕಂಡು BSY ಕೆಂಡಾಮಂಡಲಾಗಿದ್ದರು. ಈ ಪ್ರಕರಣದಲ್ಲಿ ಸತ್ಯ ಹೊರ ಬರಲೇಬೇಕು. ರಾಜ್ಯ ಪೊಲೀಸರ ಮೇಲೆ ನನಗೆ ನಂಬಿಕೆ ಇಲ್ಲ, ಇದನ್ನ CBIಗೆ ಒಪ್ಪಿಸಿ ಅಂತ ಅವರ ಒಂದು ಸಹಿ ಅಂದು ಧಾರವಾಡದ ಭ್ರಷ್ಟ ಪೊಲೀಸರು ಮತ್ತು ಸಚಿವರು ಕಟ್ಟಿದ್ದ ಆ ಸುಳ್ಳಿನ ಕೋಟೆಗೆ ಸಿಡಿಸಿದ ಡೈನಮೈಟ್ ಆಗಿತ್ತು. ಅದು 2019 ಕೊನೆಯ ಭಾಗ. ದೆಹಲಿಯಿಂದ ಬಂದಿಳಿದ CBI ಅಧಿಕಾರಿಗಳ ತಂಡ ಧಾರವಾಡದ ಮಣ್ಣಿನ ಮೇಲೆ ಕಾಲಿಟ್ಟಾಗ ಅಲ್ಲಿನ ವಾತಾವರಣವೇ ಬದಲಾಗಿ ಹೋಗಿತ್ತು. ಅಲ್ಲಿಯವರೆಗೆ ಸ್ಥಳೀಯ ಪೊಲೀಸರು ಸಾಕ್ಷಿಗಳಿಲ್ಲ ಎಂದು ಮುಚ್ಚಿಟ್ಟಿದ್ದ ಫೈಲ್ಗಳು CBI ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. ಅವರು ಕೇವಲ ಪೇಪರ್ ಓದಲಿಲ್ಲ, ಆ ಪೇಪರ್ಗಳ ನಡುವೆ ಅಡಗಿದ್ದ ಪಿತೂರಿಯ ವಾಸನೆ ಅವರು ಹಿಡಿದಿದ್ದರು. ಹಂತಕರು ಮತ್ತು ಭ್ರಷ್ಟ ಪೊಲೀಸರು ಸೇರಿ ಜಿಮ್ನಲ್ಲಿದ್ದ CCTV ಫುಟೇಜ್ಗಳನ್ನ ಅಳಸಿ ಹಾಕಿದ್ದೇವೆ ಎಂದು ಬಿಗುತ್ತಿದ್ದರು. ಆದರೆ CBIನ ಡಿಜಿಟಲ್ ಫಾರೆನ್ಸಿಕ್ ತಂಡವು ಡಿಲೀಟ್ ಆಗಿದ್ದ ದೃಶ್ಯಗಳನ್ನ ಮರಳಿ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದರು. ಆ ಮುಂಚಾದ ದೃಶ್ಯದಲ್ಲಿ ಕಂಡಿದ್ದು ಕೇವಲ ಹಂತಕರಲ್ಲ, ಬದಲಾಗಿ ಕೊಲೆಗೂ ಮುನ್ನ ಅಲ್ಲಿ ಸುಳಿದಿದ್ದ ಪ್ರಭಾವಿ ವ್ಯಕ್ತಿಗಳ ನೆರಳುಗಳಾಗಿದ್ದವು. ಅಳಸಿ ಹೋಗಿದ್ದ ಮೊಬೈಲ್ ಕರೆಗಳು ಅಂದ್ರೆ ಕಾಲ್ ಡೇಟಾ ರೆಕಾರ್ಡ್ಸ್ ಅಂದ್ರೆ CDR ಜಾಲವನ್ನ ಬಿಡಿಸಿದಾಗ ಸಚಿವರ ಆಪ್ತರು ಮತ್ತು ಬೆಂಗಳೂರಿನ ರೌಡಿಗಳ ನಡುವೆ ನಡೆದ ನೂರಾರು ಸಂಭಾಷಣೆಗಳು ಬಯಲಾಗಿದ್ದವು. ಕೊಲೆಯಾದ ತಕ್ಷಣ ಪೊಲೀಸರು ಮುಂದೆ ಶರಣಾಗಿದ್ದ ಆ ಬಸವರಾಜ್ ಮತ್ತಗಿ ಎಂಬ ವ್ಯಕ್ತಿಯನ್ನ CBI ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸುತ್ತಾರೆ. ನೀನು ಕೊಂದಿದ್ದೀಯಾ ಅಥವಾ ಬೇರೆಯವರ ಪಾಪದ ಹೊರೆಯನ್ನ ನಿನ್ನ ಮೇಲೆ ಹೊರಿಸಲಾಗಿದೆ ಎಂಬ CBIನ ತೀಕ್ಷ್ಣ ಪ್ರಶ್ನೆಗಳಿಗೆ ಆತ ನಡುಗಿ ಹೋಗಿದ್ದ. ಅಂತಿಮವಾಗಿ ಬಸವರಾಜ್ ಮುತ್ತಗಿ ಸತ್ಯವನ್ನ ಒಪ್ಪಿಕೊಂಡಿದ್ದ. ನಾನು ಕೊಲೆ ಮಾಡಿಲ್ಲ ಸರ್, ಸಚಿವರು ಹಣದ ಆಸೆ ತೋರಿಸಿ ನನ್ನನ್ನ ಬಲಿಪಶು ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದ. ಈ ಒಂದು ಹೇಳಿಕೆ ಇಡೀ ಕೇಸಿನ ದಿಕ್ಕನ್ನೇ ಬದಲಿಸಿತ್ತು. CBI ತಂಡವು ಬೆಂಗಳೂರಿನ ಅಶ್ವಥ್ ಮತ್ತು ಆತನ ಗ್ಯಾಂಗ್ ಅನ್ನ ಬೆನ್ನಟ್ಟಿತ್ತು. ಅಶ್ವತ್ಥನನ್ನ ರಹಸ್ಯವಾದ ಸ್ಥಳದಲ್ಲಿ ವಿಚಾರಣೆ ನಡೆಸಿದಾಗ ಆತನಿಗೆ ಸಿಕ್ಕಿದ್ದ 20 ಲಕ್ಷ ರೂಪಾಯಿ ಸುಪಾರಿ ಮತ್ತು ಗೋವಾ ರೆಸಾರ್ಟ್ ನಲ್ಲಿ ನಡೆದ ಮಾತುಗಳ ಬಗ್ಗೆ ಎಲ್ಲವನ್ನ ಬಾಯ್ಬಿಟ್ಟಿದ್ದ. ಸಚಿವರ ಮನೆಯಿಂದ ಹಂತಕರ ಕೈಗೆ ಹಣ ಹೇಗೆ ತಲುಪಿತು ಎಂಬ ಮನಿ ಟ್ರಯಲ್ ಅನ್ನ CBI ಪತ್ತೆ ಹಚ್ಚಿತ್ತು. ಎಲ್ಲ ಸಾಕ್ಷಿಗಳನ್ನ ಒಗ್ಗೂಡಿಸಿದ CBI ಅಧಿಕಾರಿಗಳು ನೇರವಾಗಿ ಸಚಿವ ವಿನಯ್ ಕುಲಕರ್ಣಿ ಅವರ ಬಂಗಲೆಗೆ ನುಗ್ಗಿತ್ತು. ಅಲ್ಲಿಯವರೆಗೆ ಮೀಸೆ ತಿರುಗುತ್ತಿದ್ದ ಸಚಿವರಿಗೆ CBI ಅಧಿಕಾರಿಗಳು ತಮ್ಮ ಮುಂದೆ ಇಟ್ಟಿದ್ದ CCTV ದೃಶ್ಯಗಳು ಮತ್ತು ಕಾಲ್ ರೆಕಾರ್ಡ್ಸ್ಗಳನ್ನು ನೋಡಿ ವಿನಯ್ ಕುಲಕರ್ಣಿ ಅಕ್ಷರಶಃ ಬೆವರು ಬಿಟ್ಟಿದ್ದರು. ಸಾಕ್ಷಿನಾಶ, ಬೆದರಿಕೆ ಮತ್ತು ಹತ್ಯೆಯ ಸಂಚು ರೂಪಿಸಿದ ಆರೋಪದ ಮೇಲೆ ನವೆಂಬರ್ 5, 2020 ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ CBI ಬಂಧಿಸಿತ್ತು. ವಿನಯ್ ಕುಲಕರ್ಣಿ ಅವರು ಸುಮಾರು 9 ತಿಂಗಳ ಕಾಲ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿರುತ್ತಾರೆ. ಆಗಸ್ಟ್ 21ರಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನು ನೀಡುತ್ತದೆ. ಪ್ರಮುಖ ಷರತ್ತು ಏನೆಂದರೆ ನ್ಯಾಯಾಲಯದ ಅನುಮತಿ ಇಲ್ಲದೆ ಅವರು ಧಾರವಾಡ ಜಿಲ್ಲೆಯನ್ನ ಪ್ರವೇಶ ಮಾಡುವಂತಿರಲಿಲ್ಲ. ಈ ಷರತ್ತಿನ ಕಾರಣದಿಂದಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದು ಧಾರವಾಡ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ವಿನಯ್ ಕುಲಕರ್ಣಿ ಅವರು ಜಿಲ್ಲೆಯ ಗಡಿಯ ಹೊರಗಿದ್ದುಕೊಂಡೇ ಪರೋಕ್ಷ ಪ್ರಚಾರ ಮಾಡಿ ಭಾರೀ ಬಹುಮತದಿಂದ ಜಯವನ್ನ ಗಳಿಸಿದ್ದರು. ಆದರೆ ಏನೇ ಆಗಲಿ ಎಷ್ಟೇ ಆಗಲಿ ನ್ಯಾಯ ಸಿಕ್ಕೇ ಸಿಗುತ್ತದೆ ಅನ್ನೋದಕ್ಕೆ ಆ ದಿನ ಬಂದೇ ಬಿಟ್ಟಿತ್ತು. ಅದು 2026 ಏಪ್ರಿಲ್ 15. ನ್ಯಾಯಾಲಯದ ಆ ಕಿಕ್ಕರು ತುಂಬಿದ್ದ ಕೊಠಡಿಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. 10 ವರ್ಷಗಳ ಹಿಂದೆ ಧಾರವಾಡದ ರಸ್ತೆಯಲ್ಲಿ ಅಹಂಕಾರದಿಂದ ಮೆರೆದಿದ್ದ ಆ ಸುಲ್ತಾನ ವಿನಯ್ ಕುಲಕರ್ಣಿ ಅಂದು ಕಟಕಟೆಯ ಕಬ್ಬಿಣದ
ಸಳುಕುಗಳ ಹಿಂದೆ ಬೆವರುತ್ತಾ ನಿಂತಿದ್ದ. ಆತನ ಕಣ್ಣುಗಳಲ್ಲಿ ಅಂದು ಇದ್ದ ಅಧಿಕಾರದ ಮದ ಮಾಯವಾಗಿತ್ತು. ಅಂದು ಕೇವಲ ಸಾವಿನ ಭಯ ಅವನಲ್ಲಿ ಮನೆ ಮಾಡಿತ್ತು. ಸಿಬಿಐ ಅಧಿಕಾರಿಗಳು ಮೇಜಿನ ಮೇಲೆ ಇಟ್ಟಿದ್ದ ಆ 131 ಸಾಕ್ಷಿಗಳ ಕಡತವು ಆತನ ಪಾಲಿಗೆ ಮೃತ್ಯು ಪತ್ರದಂತೆ ಕಾಣುತ್ತಿತ್ತು. 10 ವರ್ಷಗಳ ಹಿಂದೆ ಯೋಗೇಶ್ ಗೌಡರ ರಕ್ತ ಜಿಮ್ನ ನೆಲದ ಮೇಲೆ ಚೆಲ್ಲಿದಾಗ ಆ ಹಂತಕರು ಯಾರಿಗೂ ತಿಳಿಯುವುದಿಲ್ಲ ಅಂತ ನಕ್ಕಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಹರಿದ ಪ್ರತಿಯೊಂದು ಹನಿಯ ರಕ್ತವು ನ್ಯಾಯಕ್ಕಾಗಿ 10 ವರ್ಷ ಕಾಯುತ್ತಿತ್ತು ಅಂತ. ಅಂದು ಭ್ರಷ್ಟ ಅಧಿಕಾರಿಗಳ ಜೇಬು ಸೇರಿದ್ದ ಹಣ ಇಂದು ಅವರನ್ನ ರಕ್ಷಿಸಲಿಲ್ಲ. ಅಂದು ಸಚಿವರು ತೋರಿದ್ದ ಅಧಿಕಾರದ ದರ್ಪ ಇಂದು ಅವರಿಗೆ ನೆಲೆಯನ್ನ ನೀಡಿರಲಿಲ್ಲ. ಪರಪ್ಪನ ಅಗ್ರಹಾರದ ಜೈಲಿನ ಕಬ್ಬಿಣದ ಬಾಗಿಲುಗಳು ವಿನಯ್ ಕುಲಕರ್ಣಿ ಹಿಂದೆ ದಪ್ಪನೆ ಮುಚ್ಚಿಕೊಂಡಿದ್ದವು. ಹೊರಗಡೆ ಮಳೆ ಸುರಿಯುತ್ತಿತ್ತು. ಬಹುಶಃ ಆ ಮಳೆ ಧಾರವಾಡದ ಮಣ್ಣಿನ ಮೇಲಿದ್ದ ಪಾಪದ ಕಲೆಗಳನ್ನ ತೊಳೆಯಲು ಪ್ರಯತ್ನಿಸುತ್ತಿದ್ದವು. ಅಧಿಕಾರ, ಹಣ ಮತ್ತು ಭ್ರಷ್ಟಾಚಾರದ ಮೈತ್ರಿಯನ್ನ ಸತ್ಯದ ಒಂದು ಸಣ್ಣ ಕಿರಣ ಭೇದಿಸಿತ್ತು. ಹೌದು ಸ್ನೇಹಿತರೆ, ಈ ಒಂದು ಕಥೆಯ ಕರಾಳ ಅಂತ್ಯ ಸಾರುವ ಸತ್ಯ ಒಂದೇ. ನೀವು ಸತ್ಯವನ್ನ ಹೂತು ಹಾಕಬಹುದು, ಆದರೆ ಅದು ಸತ್ತಿರುವುದಿಲ್ಲ. ಅದು ಕೇವಲ ಸಮಯಕ್ಕಾಗಿ ಕಾಯುತ್ತಿರುತ್ತದೆ. ಇಂದು ಯೋಗೇಶ್ ಗೌಡರ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು, ಆದರೆ ಧಾರವಾಡದ ಇತಿಹಾಸದ ಪುಟದಲ್ಲಿ ಈ ಮರ್ಡರ್ ಮಿಸ್ಟರಿ ಅಧಿಕಾರ ಮದದ ವಿರುದ್ಧ ಎಚ್ಚರಿಕೆಯ ಗಂಟೆಯಾಗಿ ಎಂದೆಂದಿಗೂ ಉಳಿಯಲಿದೆ. ಸ್ನೇಹಿತರೆ, ಈ ಒಂದು ಮರ್ಡರ್ ಮಿಸ್ಟರಿಯ ಒಂದು ವಿಚಾರವನ್ನ ಕೇಳಿದಾಗ ನಿಮಗೆ ಏನನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.